ಶ್ರೀ ಗುರುಗಳಾಧಿಪತಯೇ ನಮಃ. ತಕ್ಕ ಧಿಮಿ ತಕ್ಕ ಜಣು ತಕ್ಕ ಧಿಮಿ ತಕ್ಕ ಜಣು ಧೀಮ್ ಕಿಟ್ಟ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ ಧೀಮ್ ಕಿಟ್ಟ ಕಿಟ್ಟ ತಕ್ಕ ತರಿ ಕಿಟ್ಟ ಕಿಟ್ಟ ತಕ್ಕ. ಈ ಬಾಯ್ತಾಳಗಳ ಘಾತಪೆಟ್ಟು ಶಾಲೆಗಳ ಕೊಠಡಿಯೊಳಗೆ ಕೇಳುವ ಅದ್ಭುತ ಕ್ಷಣ. ಪುರಾಣ ಇತಿಹಾಸಕ್ಕೆ ಸಂಬಂಧಿತ ಮಾಹಿತಿಗಳ ಮಹಾಪೂರ ಹರಿಯುವ ವಿದ್ಯಾದೇಗುಲದ ತಾಣ. ಕಲೆಯಿಂದಾಗಿ ಜೀವನ ಕಟ್ಟುವ ನಾವು ಕಲೆಗಾಗಿ ಏನನ್ನಾದರೂ ನೀಡಬೇಕೆಂಬ ಹಂಬಲವಿರಿಸಿ ಮುಂದಡಿ ಇಟ್ಟ ಅನೇಕ ಕಲಾಕುಸುಮಗಳ ಪ್ರೇರಣೆಯ ಫಲ. ಹೌದು, ಇದು ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆಯ ಯಕ್ಷ ವಿಹಂಗಮ ನೋಟ, ಶಾಲೆಯೊಳಗೆ ಪಡಿಮೂಡಿದ ಯಕ್ಷ ಶಿಕ್ಷಣದ ಪಾಠ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಇದರ ಯಕ್ಷಗಾನೀಯ ಚಟುವಟಿಕೆಗಳಲ್ಲಿ ಒಂದಾದ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ ವಿನೂತನ ಯೋಚನೆ. ಭಾಗವತ ಪಟ್ಲ ಸತೀಶ್ ಶೆಟ್ಟಿಯವರ ಕನಸಿನ ಯೋಜನೆಯಾದ ಇದು ತೆಂಕುತಿಟ್ಟನ್ನು ಕೇಂದ್ರವಾಗಿರಿಸಿ ನಾಟ್ಯ ತರಗತಿ ಮಾಡುವ ಅಭಿಯಾನ. ಕಳೆದ ವರ್ಷ ಪಟ್ಲ ಭಾಗವತರ ತಂಡದೊಂದಿಗೆ ಯುರೋಪ್ ಪ್ರಯಾಣ ಮಾಡಿದಾಗ ಪಟ್ಲ ಭಾಗವತರು ಈ ಬಗ್ಗೆ ಪ್ರಸ್ತಾಪ ಮಾಡಿದರು, ನಾವು ಯಕ್ಷ ಶಿಕ್ಷಣವನ್ನು ಆರಂಭಿಸೋಣ ಅಂತ. ಅದು ಊರಿಗೆ ಬಂದ ನಂತರ ಅದು ಕಾರ್ಯಗತವಾಗಿ 1 ವರ್ಷ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳೋದು ಸಂತೋಷದ ವಿಷಯ. ಶಿಕ್ಷಣ ಇಲಾಖೆಯ ಅನುಮತಿಯನ್ನು ಕೇಳಿದೆವು, ಬಹಳಷ್ಟು ಸಹಕಾರವನ್ನು ಕೊಟ್ಟರು. ಅದೇ ಅಲ್ಲದೆ ಈ ವಸತಿ ಶಾಲೆಗಳನ್ನು ನಡೆಸ್ತಾ ಇರುವಂತಹ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗದ ಇಲಾಖೆಯವರ ಸಹಾಯವೂ ಸಿಕ್ಕಿತು. ಇದು ತೆಂಕುತಿಟ್ಟು ಯಕ್ಷಗಾನ ಲೋಕದಲ್ಲಿ ಹೊಸ ಯಕ್ಷಗಾನ ಕಲಾವಿದರನ್ನು ಕಲಾಸಕ್ತರನ್ನು ಹುಟ್ಟುಹಾಕುವ ಒಂದು ಪ್ರಗತಿಯುತ ಹೆಜ್ಜೆಯಾಗಿದೆ. ತೆಂಕುತಿಟ್ಟು ನಾಟ್ಯ ಪರಂಪರೆ ಹಾಗೂ ತಾಳ ಪ್ರಸ್ತುತಿಯಲ್ಲಿರುವ ಅಭಿಪ್ರಾಯ ಭೇದವನ್ನು ಪರಿಗಣಿಸಿ ತೆಂಕುತಿಟ್ಟು ಯಕ್ಷಗಾನ ಲೋಕದಲ್ಲಿ ಏಕರೂಪದ ಯಕ್ಷ ಶಿಕ್ಷಣ ಮುಂದಿನ ಪೀಳಿಗೆಗೆ ದೊರಕಬೇಕೆಂಬ ಸದುದ್ದೇಶದಿಂದ ಹಿರಿಯ ಕಲಾವಿದರ ಮಾರ್ಗದರ್ಶನದ ಮೇರೆಗೆ ಪ್ರಸ್ತುತ ಕಾಲಘಟ್ಟದ ಯಕ್ಷ ಶಿಕ್ಷಕರನ್ನು ಜೊತೆ ಸೇರಿಸಿ ಅವರೊಡನೆ ಸಮಾಲೋಚನೆಯನ್ನು ನಡೆಸಿ ಇಟ್ಟ ದಿಟ್ಟ ಹೆಜ್ಜೆಯೇ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ. ಈ ಕಲೆಯನ್ನು ಮುಂದಿನ ಜನಾಂಗದಲ್ಲಿ ಪಸರಿಸುವಂಥ ವ್ಯವಸ್ಥೆ ಆಗಬೇಕಾದ್ರೆ ಈ ಶೈಕ್ಷಣಿಕ ಚೌಕಟ್ಟಿನ ಒಳಗೆ ಯಕ್ಷಗಾನವನ್ನು ನಾವು ಕಲಿಸುವುದು ಒಳ್ಳೆಯದು ಅಂತ ಹೇಳುವುದು ಈ ಯಕ್ಷ ಶಿಕ್ಷಣದ ಒಂದು ಅಭಿಪ್ರಾಯ. ಪಟ್ಲ ಸತೀಶ್ ಶೆಟ್ಟಿಯವರು ಮಾಡುವ ಬಹಳಷ್ಟು ಕಲಾವಿದರಿಗಾಗಿ ಹಾಗೂ ಕಲೆಗಾಗಿ ಯೋಜನೆಗಳಲ್ಲಿ ಯಕ್ಷ ಶಿಕ್ಷಣ ಬಹಳ ಪ್ರಮುಖವಾದದ್ದು ಅಂತೇಳಿ ನನ್ನ ಅಭಿಪ್ರಾಯ. ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಾಗವೃಜ ಕ್ಷೇತ್ರ ಪಾವಂಜೆಯಲ್ಲಿ ನಡೆದ 2 ಪೂರ್ವಭಾವಿ ಸಭೆಗಳ ಬೀಜವು ಮೊಳಕೆಯೊಡೆದು ಒಟ್ಟು 38 ಶಾಲೆಗಳಲ್ಲಿ ಯಕ್ಷ ಶಿಕ್ಷಣದ ಸಸಿ ಬೆಳೆಯುತ್ತಿರುವುದು ನಮ್ಮ ಪಾಲಿಗದು ಹೆಮ್ಮೆಯ ವಿಚಾರ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಮಾತೆಯ ನೆಲೆವೀಡಾದ ಕಟೀಲುಪುರದ ಸನಿಹ ತಾಣ ಕಮ್ಮಾಜೆಯಲ್ಲಿ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆಯು ಉದ್ಘಾಟನೆಗೊಂಡು ತನ್ನ ಕಾರ್ಯರೂಪಕ್ಕೆ ಚಾಲನೆ ನೀಡಿರುವುದು ಟ್ರಸ್ಟಿನ ಕನಸಿಗೊಂದು ನನಸಿನ ಗರಿ ಮೂಡಿದಂತಾಗಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಅಂದರೆ ರಾಜ್ಯದ ಬೇರೆ ಬೇರೆ ಮೂಲೆಯ ಮಕ್ಕಳಿಗೂ ಆ ಶಿಕ್ಷಣದ ಸೌಲಭ್ಯ ಸಿಗಬೇಕು, ಅವರಿಗೂ ಈ ಕಲೆಯ ಪರಿಚಯ ಆಗಬೇಕೆಂಬುದು ನಮ್ಮದು ಮುಖ್ಯ ಉದ್ದೇಶ. ಯಕ್ಷಗಾನವನ್ನು ಬೆಳೆಸುವುದು. ಕಳೆದ 1 ವರ್ಷದಲ್ಲಿ ನಾವು ಇಷ್ಟು ಮಕ್ಕಳಿಗೆ ನಾವು ಕಲಿಸಿದ್ದೇವೆ ಅಂತ ಹೇಳಿದರೆ, ಈ ಮಕ್ಕಳು ಅದರಲ್ಲಿ ಎಷ್ಟೇ ಜನ ಕಲಾವಿದರಾಗಲಿ ಅಂತೂ ಕಲಾ ಪ್ರೇಕ್ಷಕರಾಗುವುದು ಮಾತ್ರ ಸತ್ಯ. ಅದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. 4,000 ಮಕ್ಕಳು ಅಂದ್ರೆ ನಾವು ಕಡಿಮೆ, ಫಾರ್ ಎಕ್ಸಾಂಪಲ್ 4,000 ಮಕ್ಕಳು ಅಂತ ಹೇಳಿದ್ರು ಕೂಡ ಆ 4,000 ಮಕ್ಕಳ ಮನೆಯವರು ಅದನ್ನು ಸೇರಿಸಿಕೊಂಡು 15,000 ಜನ ಯಕ್ಷಗಾನಕ್ಕೆ ನಮಗೆ ಬಂದ ಹಾಗೆ ಆಗ್ತದೆ. ಇದು ನಮ್ಮ ಮುಖ್ಯ ಉದ್ದೇಶ. ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆಯಡಿ ಬರುವ ಶಾಲೆಯಲ್ಲಿ ನೀಡುವ ಯಕ್ಷ ಶಿಕ್ಷಣದಲ್ಲಿ ಏಕರೂಪತೆ ಬರಬೇಕೆನ್ನುವ ನಿಟ್ಟಿನಲ್ಲಿ ಯಕ್ಷಗಾನ ಶಿಕ್ಷಕರಿಗೆ ಕೈಪಿಡಿಯನ್ನು ತಯಾರಿಸುವತ್ತ ಗಮನಹರಿಸಲಾಯಿತು. ಯಕ್ಷಗಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಕಲಾವಿದರು, ಯಕ್ಷಗಾನ ಗುರುಗಳು, ವಿದ್ವಾಂಸರಾದಿಯಾಗಿ ಲಭ್ಯವಿರುವ ಯಕ್ಷಗಾನ ಬಾಯ್ತಾಳಗಳ ಪ್ರತಿಯನ್ನು ಸಂಪಾದಿಸುವುದರ ಜೊತೆಗೆ ಕರ್ನಾಟಕ ಪಠ್ಯಪುಸ್ತಕ ಮಂಡಳಿ ಪ್ರಕಟಿಸಿರುವ ಯಕ್ಷಗಾನ ಪ್ರಾಥಮಿಕ ಶಿಕ್ಷಣದ ಕೈಪಿಡಿಯನ್ನು ಆಧಾರವಾಗಿರಿಸಿಕೊಂಡು ಯಕ್ಷಗಾನ ಗುರು ಛಾಂದಸ ಶ್ರೀ ಗಣೇಶ ಕೊಲಕಾಡಿಯವರ ಮಾರ್ಗದರ್ಶನ ಮತ್ತು ಪರಿಷ್ಕರಣೆಯಲ್ಲಿ ಯಕ್ಷಧ್ರುವ ಯಕ್ಷ ಶಿಕ್ಷಣಕ್ಕೊಂದು ಹೊಸ ಕೈಪಿಡಿಯನ್ನು ರಚಿಸಲಾಯಿತು.
ಈ ಕೈಪಿಡಿಯ ಬಿಡುಗಡೆ ಮತ್ತು ಪ್ರಾತ್ಯಕ್ಷಿಕೆಯನ್ನು ಯಕ್ಷಗಾನ ರಂಗದ ದಿಗ್ಗಜರ ಸಮಕ್ಷಮದಲ್ಲಿ BC ರೋಡಿನ ರಂಗೋಲಿಯಲ್ಲಿ ಸಾದರಪಡಿಸಲಾಯಿತು. ಪ್ರಸಕ್ತ ಕಾರ್ಯಕ್ರಮದ ವೇಳೆ ಯಕ್ಷಧ್ರುವ ಯಕ್ಷಶಿಕ್ಷಣ ಯೋಜನೆಯ ಯಕ್ಷಗಾನ ಶಿಕ್ಷಕರಿಗೆ ಕೈಪಿಡಿಯ ಬಗ್ಗೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆಯನ್ನು ನಡೆಸಲಾಯಿತು. ವಿವಿಧ ಯಕ್ಷ ಶಿಕ್ಷಕರು ರೂಢಿಯಲ್ಲಿ ಬಳಸುವ ಬಾಯ್ತಾಳಗಳನ್ನು ಛಂದೋಬದ್ಧವಾಗಿ ಪ್ರಸ್ತುತಪಡಿಸುವ ಪ್ರಯತ್ನ ಈ ಕೈಪಿಡಿಯಲ್ಲಿ ನಡೆದಿದ್ದು, ಯಕ್ಷಧ್ರುವ ಯಕ್ಷಶಿಕ್ಷಣ ಯೋಜನೆಯಡಿ ಸೇವಾನಿರತರಾಗಿರುವ ಯಕ್ಷ ಶಿಕ್ಷಕರು ಸಂಸ್ಥೆ ನಿಯೋಜಿಸಿದ ಶಾಲೆಯಲ್ಲಿ ಪ್ರಸ್ತುತ ಪಠ್ಯವನ್ನೇ ಬಳಸಲು ಸೂಚನೆ ನೀಡಲಾಗಿದೆ. ನಾಟ್ಯ ಪರಂಪರೆಯಲ್ಲಿಯೂ ಅಭಿಪ್ರಾಯ ಭೇದಗಳಿದ್ದರೂ ರೂಢಿ ಮತ್ತು ಶಾಸ್ತ್ರೀಯತೆಯನ್ನು ಸಮಾನವಾಗಿ ಸ್ವೀಕರಿಸಿ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಏಕಮುಖವಾಗಿ ನಾಟ್ಯದ ಮೂಲ ಪಾಠವನ್ನು ಮಾಡಲು ನಿರ್ಧರಿಸಲಾಗಿದೆ. ಸುಮಾರು 4,000 ವಿದ್ಯಾರ್ಥಿಗಳು ಕಳೆದ ವರ್ಷ ಈ ಯಕ್ಷ ಶಿಕ್ಷಣದಲ್ಲಿ ಅದರ ಸದುಪಯೋಗವನ್ನು ಪಡೆಕೊಂಡಿದ್ದಾರೆ. ಇದೊಂದು ವಿದ್ಯಾರ್ಥಿಗಳಿಗೆ ಸದಾವಕಾಶವೂ ಹೌದು, ನನ್ನಂತಹ ಗುರುಗಳಿಗೆ ಯೋಗವೂ ಹೌದು. ಮುಂದಿನ ವರ್ಷ ಇನ್ನಷ್ಟು ಹೆಚ್ಚಿನ ಗುರುಗಳನ್ನು ಸೇರಿಸಿಕೊಂಡು ಯಕ್ಷ ಶಿಕ್ಷಣವನ್ನು ಮತ್ತಷ್ಟು ಶಾಲೆಗಳಲ್ಲಿ ಕೊಡುವಂತಹ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಯಕ್ಷಧ್ರುವ ಯಕ್ಷಶಿಕ್ಷಣ ಯೋಜನೆಯಡಿ ಬರುವ ದಕ್ಷಿಣ ಕನ್ನಡ ಜಿಲ್ಲೆಯ 38 ಶಾಲೆಗಳಲ್ಲಿ ಸುಮಾರು 3,500 ವಿದ್ಯಾರ್ಥಿಗಳು ಯಕ್ಷಗಾನ ಶಿಕ್ಷಣವನ್ನು ಕಳೆದ ಸಾಲಿನಲ್ಲಿ ಪಡೆದಿರುವುದು ದಾಖಲೆಯ ವಿಚಾರವಾಗಿದೆ. ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಅನ್ಯ ರಾಜ್ಯದ ವಿದ್ಯಾರ್ಥಿಗಳು ಕೆಲವು ಶಾಲೆಗಳಲ್ಲಿ ಯಕ್ಷಗಾನ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ತುಂಬ ಸಂತೋಷದ ವಿಚಾರ ಏನಂದರೆ, ದಕ್ಷಿಣ ಕನ್ನಡದ ಮಕ್ಕಳಲ್ಲದೆ ಬಾಗಲಕೋಟೆ, ಬಳ್ಳಾರಿ, ಮಧ್ಯಪ್ರದೇಶ ಇಂತಹ ಹಲವಾರು ರಾಜ್ಯಗಳ ಮಕ್ಕಳಿರುವಂತಹ ಶಾಲೆಗಳಲ್ಲಿ ಯಕ್ಷಗಾನವನ್ನು ಕಲಿಸುವ ಮುಖೇನ ನಮ್ಮ ಯಕ್ಷಗಾನವನ್ನು ದೇಶ ವಿದೇಶಗಳಲ್ಲಿ ಪಸರಿಸುವಂತಹ ಕಾರ್ಯವನ್ನು ನಮ್ಮ ಸತೀಶ್ ಶೆಟ್ಟಿ ಇವರ ನೇತೃತ್ವದಲ್ಲಿ ನಡೆಯುತ್ತಾ ಇದೆ. 38 ಶಾಲೆಗಳಲ್ಲಿ 12 ವಸತಿ ಶಾಲೆಗಳಾಗಿದ್ದು, ಉಳಿದ ಬಹುತೇಕ ಶಾಲೆಗಳು ಸರಕಾರಿ ಶಾಲೆಗಳಾಗಿವೆ. ಸರಕಾರಿ ಪ್ರೌಢಶಾಲಾ ಮಕ್ಕಳನ್ನು ಕೇಂದ್ರವಾಗಿರಿಸಿಕೊಂಡಿರುವ ಈ ಯೋಜನೆಯು ಸರಕಾರಿ ಶಾಲಾ ಮಕ್ಕಳ ಅಭ್ಯುದಯವನ್ನೇ ಕೇಂದ್ರವನ್ನಾಗಿರಿಸಿಕೊಂಡಿದೆ. ಶಿಕ್ಷಣ ಇಲಾಖೆಯ ಅನುಮತಿಯೊಂದಿಗೆ ಶಾಲಾ ಅವಧಿಯಲ್ಲಿ ಶಾಲಾ ಶಿಕ್ಷಣದ ಅಂಗವಾಗಿ ಯಕ್ಷ ಶಿಕ್ಷಣದ ತರಗತಿಗಳು ನಡೆಯುತ್ತಿದ್ದು, ಯಕ್ಷಗಾನ ಕಲೆಯ ಮೂಲಕ ಸಂಸ್ಕೃತಿ ಮತ್ತು ಭಾಷೆಯ ಉಳಿವು ಬೆಳವಣಿಗೆಯತ್ತ ಈ ಯೋಜನೆ ಮುಖ ಮಾಡಿದೆ. ನನ್ನ ಹೆಸರು ಜಿ ಉಸ್ಮಾನ್, ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮುಲಕಾಡು. 2023-24ನೇ ಸಾಲಿನಲ್ಲಿ ಯಕ್ಷಧ್ರುವ ಫಟ್ಲ ಫೌಂಡೇಶನ್ ಇವರ ವತಿಯಿಂದ ನಮ್ಮ ಶಾಲೆಯಲ್ಲಿ ಯಕ್ಷ ಶಿಕ್ಷಣ ಮಕ್ಕಳಿಗೆ ನೀಡ್ತಾರೆ ಅಂತ ಹೇಳಿದಾಗ ನಾವು ಸಂತೋಷದಿಂದ ಒಪ್ಪಿಕೊಂಡೆವು. ನಮಗೆ ಮೂಡಬಿದಿರೆಯಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ನಮಗೆ ಪ್ರಥಮ ಸ್ಥಾನ ಸಹ ನಮಗೆ ಸಿಕ್ಕಿತ್ತು. ಇದಕ್ಕೋಸ್ಕರ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಯಕ್ಷಧ್ರುವ ಫಟ್ಲ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಶಾಲಾ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಕ್ಷಗಾನ ಕಲೆಯ ಅಭ್ಯಾಸದಿಂದಾಗಿ ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯಾಭಿವೃದ್ಧಿಯ ಜೊತೆಗೆ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಉದ್ದೀಪನವಾಗಲಿದೆ. ಯಕ್ಷಗಾನ ಕಲಾವಲಯದಲ್ಲಿರುವ ವ್ಯವಸಾಯಿ ಕಲಾವಿದರು, ಹವ್ಯಾಸಿ ಕಲಾವಿದರು, ವಿದ್ಯಾರ್ಥಿಗಳು ಯಕ್ಷ ಶಿಕ್ಷಣ ಯೋಜನೆಯ ಯಕ್ಷಗಾನ ಶಿಕ್ಷಕರಾಗಿದ್ದಾರೆ. ಒಟ್ಟು 38 ಶಾಲೆಗಳಲ್ಲಿ 28 ಯಕ್ಷಗಾನ ಶಿಕ್ಷಕರು ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಏಕರೂಪದ ಯಕ್ಷ ಶಿಕ್ಷಣಕ್ಕೆ ಒತ್ತು ನೀಡುವಲ್ಲಿ ಸದಾ ತಮ್ಮನ್ನು ತಾವು ಹೊಸ ಅಧ್ಯಯನ, ಅಧ್ಯಾಪನಕ್ಕೆ ತೆರೆದುಕೊಂಡ ಉತ್ಸಾಹಿ ಯಕ್ಷಗಾನ ಶಿಕ್ಷಕರನ್ನು ಈ ಯೋಜನೆಯು ಹೊಂದಿದೆ. ಯಕ್ಷಧ್ರುವ ಯಕ್ಷಶಿಕ್ಷಣ ಯೋಜನೆಯಡಿ ಯಕ್ಷ ಶಿಕ್ಷಣ ಪಡೆದ ಪ್ರತಿಯೊಬ್ಬ ವಿದ್ಯಾರ್ಥಿಯು ವೇದಿಕೆ ಹತ್ತಬೇಕು. ಆ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳಲ್ಲಿ ಯಕ್ಷಗಾನದ ಆಸಕ್ತಿಯನ್ನು ಉದ್ದೀಪನಗೊಳಿಸಬೇಕು. ಯಕ್ಷಗಾನ ಕಲಾವಿದರ ಜೊತೆಗೆ ಉತ್ತಮ ಪ್ರೇಕ್ಷಕರ ಸೃಷ್ಟಿಯಾಗಬೇಕೆನ್ನುವ ಹಂಬಲವೆರಿಸಿ ಯಕ್ಷಗಾನ ಕಲೆಯಾಧಾರಿತ ರಾಜ್ಯ ಮಟ್ಟದ ಯಕ್ಷಗಾನ ಸ್ಪರ್ಧೆ ಯಕ್ಷಧ್ರುವ ವಿದ್ಯಾರ್ಥಿ ಸಮ್ಮಿಲನ 2023 ಈ ಕಾರ್ಯಕ್ರಮವು ಫೆಬ್ರವರಿ 6, 2023ರಂದು ಮೂಡುಬಿದಿರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಆಳ್ವಾಸ್ ವಿದ್ಯಾಗಿರಿಯ ಕೃಷಿ ಸಿರಿ ವೇದಿಕೆಯ ಆವರಣದಲ್ಲಿ ನಡೆಯಿತು.
ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ಹಾಗೂ ಪ್ರೊಫೆಸರ್ ಎಂ.ಎ. ಹೆಗಡೆ ಎಂಬ 2 ವೇದಿಕೆಗಳಲ್ಲಿ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆಯಡಿ ಅಭ್ಯಾಸ ನಿರತ ವಿದ್ಯಾರ್ಥಿಗಳಿಂದ ಯಕ್ಷರೂಪಕ ಸ್ಪರ್ಧೆಯು ನಡೆಯಿತು. ಒಟ್ಟು 38 ಶಾಲೆಗಳ 41 ತಂಡಗಳಿಂದ ಏಕಕಾಲಕ್ಕೆ 2 ವೇದಿಕೆಗಳಲ್ಲಿ ನಡೆದ ಯಕ್ಷರೂಪಕ ಸ್ಪರ್ಧೆಯಲ್ಲಿ ಸುಮಾರು 1700 ವಿದ್ಯಾರ್ಥಿಗಳು ಒಂದೇ ದಿನ ಯಕ್ಷಗಾನ ರಂಗಪ್ರವೇಶ ಮಾಡಿರುವುದು ಇತಿಹಾಸವಾಗಿದೆ. ರಾಮ ಮಂತ್ರವೇ ಜಪಿಸು, ರಾಮ ಮಂತ್ರವೇ ಜಪಿಸು, ರಾಮ ಮಂತ್ರವೇ ಜಪಿಸು. ಪ್ರಸಕ್ತ ಯಕ್ಷಗಾನ ಸ್ಪರ್ಧೆಗಳಲ್ಲಿ ಯಕ್ಷರೂಪಕ ಸ್ಪರ್ಧೆ, ಯಕ್ಷಗಾನದ ವೇಷಭೂಷಣ ಧರಿಸಿ ಯಕ್ಷಗಾನೀಯ ನಾಟ್ಯದೊಂದಿಗೆ ಯಾವುದೇ ಆಖ್ಯಾನವನ್ನು ಪ್ರಸ್ತುತಪಡಿಸಬಹುದಾದ ಸ್ಪರ್ಧೆ, ಯಕ್ಷ ರಸಪ್ರಶ್ನೆ, ಯಕ್ಷಗಾನ ಕಲೆಗೆ ಸಂಬಂಧಿಸಿದ ರಸಪ್ರಶ್ನೆ ಸ್ಪರ್ಧೆ, ಯಕ್ಷಜ್ಞಾನ ಪರೀಕ್ಷಾ ಪಂಥ, ಸ್ಪರ್ಧಾ ಸ್ಥಳದಲ್ಲಿ ತೋರಿಸುವ ಯಕ್ಷಗಾನ ಕಲೆಗೆ ಸಂಬಂಧಿಸಿದ ಪರಿಕರಗಳನ್ನು ಗಮನಿಸಿ ಆ ಬಳಿಕ ನೆನಪಿಸಿ ಗುರುತಿಸುವ ಸ್ಪರ್ಧೆ, ಯಕ್ಷ ಸ್ವಗತ, ಮಾತುಗಾರಿಕೆ ಸ್ಪರ್ಧೆ, ಯಕ್ಷಗಾನದಲ್ಲಿ ಬರುವ ಯಾವುದೇ ಪಾತ್ರಗಳ ಪೀಠಿಕೆ ಅಥವಾ ಸ್ವಗತ ಮಾತನಾಡುವ ಸ್ಪರ್ಧೆ, ಯಕ್ಷ ಲೇಖನ ಸ್ಪರ್ಧೆ, ಯಕ್ಷಗಾನ ಕಲೆಗೆ ಸಂಬಂಧಿಸಿದ ಪ್ರಬಂಧ ಸ್ಪರ್ಧೆ, ಶ್ಲೋಕ ಕಂಠಪಾಠ ಸ್ಪರ್ಧೆ, ಸ್ಪರ್ಧಾ ಸ್ಥಳದಲ್ಲಿ ನೀಡುವ ಶ್ಲೋಕವನ್ನು ಕಂಠಪಾಠ ಮಾಡಿ ಹೇಳುವ ಸ್ಪರ್ಧೆ, ಯಕ್ಷರಂಗು ಮುಖವರ್ಣಿಕೆ ಸ್ಪರ್ಧೆ, ಯಕ್ಷಗಾನ ಬಣ್ಣಗಾರಿಕೆ ಮುಖವರ್ಣಿಕೆಗೆ ಸಂಬಂಧಿಸಿದ ಸ್ಪರ್ಧೆ. ಈ ಎಲ್ಲ ಸ್ಪರ್ಧೆಗಳು ನಡೆದಿದ್ದು ಈ ಸ್ಪರ್ಧೆಗಳಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆ ಹಾಗೂ ಬೇರೆ ರಾಜ್ಯದ ಸುಮಾರು 1500ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿರುವುದು ದಾಖಲೆಯಾಗಿದೆ. ಯಕ್ಷಧ್ರುವ ಯಕ್ಷ ಶಿಕ್ಷಣ ನಿಂತ ನೀರಾಗಬಾರದು, ಪ್ರವಹಿಸುವ ಸುಧೆಯಾಗಬೇಕು. ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಒಗ್ಗಿಕೊಳ್ಳುವಂತೆ ಯಕ್ಷ ಶಿಕ್ಷಣಕ್ಕೆ ಹೊಸ ರೂಪ ಕೊಡುವ ಆ ನಿಟ್ಟಿನಲ್ಲಿ ಹೊಸ ಸಾಧ್ಯತೆಗೆ ಮುನ್ನುಡಿ ಬರೆಯುವ ಅವಕಾಶವನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಯಕ್ಷಧ್ರುವ ಯಕ್ಷ ಶಿಕ್ಷಣದ ಮೂಲಕ ಸೃಷ್ಟಿಸಿದೆ. ಒಂದು ಕಲೆಯ ಆರೋಗ್ಯಪೂರ್ಣ ಬೆಳವಣಿಗೆಗೆ ಕಲೆಯ ಶೈಕ್ಷಣಿಕ ಆಯಾಮದ ಪೋಷಣೆ ಅಗತ್ಯವಾಗಿದೆ. ಆ ನಿಟ್ಟಿನಲ್ಲಿ ಯಕ್ಷಧ್ರುವ ಯಕ್ಷ ಶಿಕ್ಷಣ ಪಾದ ಬೆಳೆಸಲಿದೆ, ಆ ಪಾದವನ್ನು ಉಳಿಸಲಿದೆ. ಯಕ್ಷ ಶಿಕ್ಷಣದ ಪ್ರಪ್ರಥಮ ಪ್ರಯೋಗ ಭಾಗವತರು ಶ್ರೀ ವತ್ಸಸೋಮಯಾಜಿ, ಕುಮಾರಿ ಸುಭಿಕ್ಷಾ, ಚೆಂಡೆ ವರುಣ್ ಆಚಾರ್ಯ, ಮದ್ದಳೆಯಲ್ಲಿ ರೋಹಿತ್ ಉಚ್ಚಿಲ, ಚಕ್ರತಾಳದಲ್ಲಿ ಉಮೇಶ್ ಆಚಾರ್ಯ. ಪ್ರಸ್ತುತಿಪಡಿಸುವವರು ಜಪ್ಪಿನಮ್ಮವರು ಇಲ್ಲಿನ ವಿದ್ಯಾರ್ಥಿಗಳು. ನಿರ್ದೇಶನ ಮೇರು ಕಲಾವಿದರಾಗಿ ಯಕ್ಷಧ್ರುವ ಯಕ್ಷ ಶಿಕ್ಷಣದ ಶಿಕ್ಷಕರಾಗಿರತಕ್ಕಂತಹ ಶ್ರೀಯುತ ರಕ್ಷಿತ್ ಪಡ್ರೆ ಇವರ ನಿರ್ದೇಶನದಲ್ಲಿ ಈ ಆಖ್ಯಾನ ಇದೀಗ ನಿಮ್ಮ ಮುಂದೆ. ಕೃಷ್ಣ ಕೃಷ್ಣ ವಸುದೇವಸುತಂ ದೇವೋ ಕಂಸಚಾಣೂರ ಮರ್ದನಂ ವಸುದೇವಸುತಂ ದೇವಂ ಕಂಸಚಾಣೂರ ದೇವಕೀ ದೇವಕೀ ಪರಮಾನಂದಂ ಕೃಷ್ಣ
वन्दे जगद्गुरु कृष्णं वन्दे जगद्गुरु कृष्णं वन्दे जगद्गुरु ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ದಾಡೋ ಕುಣಿದಾಡೋ ಕೃಷ್ಣ ದಾಡೋ ಫಣಿಯನು ಮೆಟ್ಟಿ ಬಾಲವ ಪಿಡಿದು ಫಣಿಯನು ಮೆಟ್ಟಿ ಬಾಲವ ಪಿಡಿದು ಫಣಿಯನು ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುವ ಪಾದದೊಳೊಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ದಾಡೋ ಕುಣಿದಾಡೋ ಕುಣಿದಾಡೋ ತೋಂತ ತೋಂತ ಚಿನ್ನ ತಗದಿಮಿ 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 ತಗದಿನ ತೈ ತೋಂತ ತೋಂತ ಚಿನ್ನ ತಗದಿಮಿ ತಗದಿಮಿ ತಗಜನ ತಗದಿಮಿ ತಗಜನ ತಗದಿನ ತೈ ತೋಂತ ತೋಂತ ಚಿನ್ನ ತಗದಿಮಿ 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 ತಗಜನ ತಗದಿನ ತೈ ತೋಂತ ತೋಂತ ಚಿನ್ನ ತಗದಿಮಿ ಜನ ತಗದಿಮಿ ತಗಜನ ತಗದಿಮಿ ತಗದಿನ ತೈ ತಗಜನು ತಗದಿಮಿ ತಗಜನು ತಗದಿನ ತೈ ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಗದಿನ ತೈ ಮುಂಗುರುಳುಂಗುರ ತಡೆಗಳ ರಳೆಲೆ ಆ ಆ ಮುಂಗುರುಳುಂಗುರ ತಡೆಗಳ ರಳೆಲೆ ಪೊಂಗೊಳಲಲಿ ರಾಗಂಗಳ ನುಡಿಸುತ್ತ ತ್ರಿಭಂಗಿಯಲ್ಲಿ ನಿಲ್ದು ದಿಗಿ ದಿಗಿ ತಾಕಿಣ ತ್ರಿಭಂಗಿಯಲ್ಲಿ ನಿಲ್ದು ದಿಗಿ ದಿಗಿ ತಾಕಿಣ ತಾಕಿಣ ತಕ್ಕ ತಗದಿಮಿಯಲ್ದು ಕುಣಿದಾಡೋ 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 ಕೃಷ್ಣ ಕುಣಿದಾಡೋ ಕುಣಿದಾಡೋ ದಾಡೋ ಕುಣಿದಾಡೋ ದಾಡೋ ಆ
ತೊಂದರೆ ದರಿಗಿಡ ತೊಂದರೆ ತೊಂದರೆ ದರಿಗಿಡ ತೊಂದರೆ ತೊಂದರೆ ದರಿಗಿಡ ಕುಣಿದಾಡೋ 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 ಮಂತ್ರೀಶ ಬಂದು ಮಾಡಿದನಲ್ಲ, ಗರುಡನೊಬ್ಬ ಬಂದಿದ್ದಾನಂತೆ ನಮ್ಮನ್ನು ತಿನ್ನುವುದಕ್ಕಾಗಿ. ಅವನನ್ನು ಸುಮ್ಮನೆ ಬಿಡುವುದೇ? ಅವನಲ್ಲಿ ಹೋರಾಡಬೇಕಾಗಿದೆ. ನಡೆಯುತ್ತೆ. ಬೆಳೆದೋಳಿರುವವಂಗೆ ಬಲು ಹಿಡಿದೇತಗೆ
ನೀಯೋ ಕವಿತೆ ನಾನೇಕೆ ವೈರವ ಸಾಧಿಸಿ ಭವನಿಗಿಲ್ಯಾರ ಬೇಡುವೆನೋ ಶಿವನೇ ಶಿವನೇ ಯಾತಕ್ಕಾದರೂ ಇವನಲ್ಲಿ ಹೋರಾಡಿದೆ, ಇವನನ್ನು ಸೋಲಿಸುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ. ಹಾಗಾದರೆ ನಾನಿಂದು ಇಲ್ಲಿ ಉಳಿದರೆ ಆತ ನನ್ನನ್ನು ಭಕ್ಷಿಸಿಯೇ ಬಿಡುತ್ತಾನೆ. ಅದಕ್ಕಾಗಿ ಗರುಡನಿಗೊಂದು ಶಾಪವಿದೆ, ಸೌಬರಿ ಮುನಿಯ ಶಾಪ. ಕಾಳಿಂದಿ ನದಿಯನ್ನು ಆತ ಪ್ರವೇಶಿಸುವ ಹಾಗಿಲ್ಲ. ಅದಕ್ಕಾಗಿ ತಡ ಮಾಡದೆ ಕಾಳಿಂದಿ ನದಿಗೆ ಸೇರುತ್ತೇನೆ. ಸಂಪದ ಕಾಳಿಂದಿಯ ಸೀಮೆ ದೇಶದು ತೋರುವುದು ಅಣ್ಣ ಕಂದಮ್ಮರಾಗಿ ಬಲರಾಮ ಕೃಷ್ಣರಾದ ನಾವು ಎಲ್ಲರಿಗೂ ಕಣ್ಮಣಿಗಳಾಗಿದ್ದೇವೆ. ಗೋವರ್ಧನ
ಪಟ್ಟಣದ ಬಳಿಯಲ್ಲಿ ನಮ್ಮ ದನಕರುಗಳನ್ನು ಮೇಯಿಸಲು ಸ್ವಲ್ಪ ಕಷ್ಟ ಸಾಧ್ಯವಾಗಿದೆ. ಹೌದು, ಹಾಗಾಗಿ ಬೇರೆ ಎಲ್ಲಿಯಾದರೂ ಸ್ಥಳ ಹುಡುಕಬೇಕು ಎಂಬುದಾಗಿ ನಿರ್ಧರಿಸಿದವನು ನಾನಿದ್ದೇನೆ. ಅಣ್ಣ, ಏನು ಹೇಳ್ತಿ ಈ ವಿಚಾರದ ಬಗ್ಗೆ? ಅಮ್ಮ, ಅಣ್ಣ, ಎಲ್ಲಿಗೆ ಯಾಕೆ ಹೋಗಬೇಕು? ಇದೆಲ್ಲ ನಮ್ಮ ಕಾಳಿಂದಿ ನದಿ. ಅದರ ದಂಡಿಗಳ ಇಕ್ಕೆಲೆಗಳಲ್ಲಿ ಹುಲುಸಾಗಿ ಬೆಳೆದ ಮೇವು. ನಾವು ನಮ್ಮ ಹಸುಕರುಗಳನ್ನು ಅಲ್ಲಿಗೆ ಕರೆದುಕೊಂಡು ಹೋದರೆ ಅವುಗಳು ಅವುಗಳ ಪಾಡಿಗೆ ಬಿಡ್ತಾ ಇರ್ತವೆ. ಹೋಗೋಣವೆಲ್ಲಿ? ಹಾಗೆ ಆಗಲಿ. ನೀನು ಬಾರೆ. ಅಮ್ಮ, ಏನು ಆಶ್ಚರ್ಯವಿದು? ಲೋಕೇಶ ಬಳಿಗಾವಿ ಬೇಕು ಅಂತ ಹೇಳಿದ್ದು. ಲೋಕೇಶ ಬಳಿಗಾವಿ ಹೋಗಿದ್ದು ಕಾಳ ಕಲ್ಪ ಹಿಮ ಹಿಮ ನಿಂತು ಲೋಕ ಕಟ್ಟದ ಸಂಹಾರಗಳಿಗೆ ಕಾರಣ ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೀರಿ? ನಮ್ಮ ಒಂದು ಕೂಗಿಗೆ ಸಾಲು ಸಾಲಾಗಿ ಬರುತ್ತಿದ್ದ ಜನಗಳು ಇಂದು ಕಾಣುತ್ತಾ ಇಲ್ಲವಲ್ಲ? ಯಾಕೆ ಹೀಗಾಯಿತು? ಯಾರಿಂದ ಹೀಗಾಯಿತು? ತೆರೆದು ಹೊಂದಿರುವ ಗೋಕರುಗಳ ಕಣ್ಣು ಕಣವಾಡಿ ಬಿಂಬ ಧರಿದಿ ಭೂಸತ್ತ ಸ್ವರದ ಶೃಂಗಾರ ಮುಂಗಳದ ನಮ್ಮ ಹಸುಗಳು ನೀರು ಕುಡಿಯುವುದಕ್ಕೆ ಬೇಕಾಗಿ ಕಾಳಿಂಡಿಯ ಮಡಿಯುಗಿಳುತ್ತಾ ಇದೆ. ಅಣ್ಣ, ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಏನದು? ನೀರು ಕುಡಿದೆಲ್ಲ ಗೋಗಳು ಸ್ಮೃತಿ ತಪ್ಪಿ ಬೀಳುತ್ತಾ ಇದೆ. ಯಾಕೆ ಹೀಗೆ? ಯಾಕೆ? ಏನಿರಬಹುದು? ನೀವೆಲ್ಲರೂ ಬದಿಗೆ ಸರೀರಿ. ನೀರಿನೊಳಗೆ ಏನಿದೆ ಎಂಬುದಾಗಿ ನಾನು ನೋಡ್ತೇನೆ. ಹಾಗೆ ಹಾಗೆ. ಆ
ನಿಂತಹ ಸಂದರ್ಭ ಬಂದು ಎಡಗಾಲಿನಿಂದ ಒತ್ತಡವ. ಯಾರು ನೀನು, ಯಾಕೆ ಬಂದ? ನಾನು ಶ್ರುತಿ ಕೇಳಮ್ಮ ಸುರಭಿ, ಹೌದೇ? ನಿನ್ನ ವಿಷದವರಿಂದ ನಮ್ಮ ಹಸುಗಳು ಸಾಯುವ ಸ್ಥಿತಿಗೆ ತಲುಪಿದೆ. ಯಾಕೆ ಹೀಗೆ ಮಾಡಿದೆ? ಕೇಳುವುದಕ್ಕೆ ಬಂದವ ನೀನ್ಯಾರು? ಚರಣ ಶಯರ ಬಂಟ ನಾನು. ಹೌದೇ? ನೋಡೋಣ ಬಾ. ಬಾಲವ ಬಿಡಿದು ಮಣಿಯನ್ನು ಮೆಟ್ಟಿ ಬಾಲವ ಬಿಡಿದು ಕುಣಿ ಕುಣಿದಾಡುವ ಭಾಗದೊಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣಾಯ ವಾಸುದೇವಾಯ
ಸರ್ಕಾರಿ ಪ್ರೌಢಶಾಲೆ ಮುಲ್ಲಕಾಡು ಈ ಯಕ್ಷರೂಪಕದ ಪ್ರಸ್ತುತಿಯನ್ನ ನಿಮ್ಮ ಮುಂದಿರಲಿದ್ದಾರೆ. ಆಖ್ಯಾನ ದಶಾವತಾರ. ಭಾಗವತರು ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅಳಿಕೆ, ಚೆಂಡೆ ಕೌಶಿಕ್ ರಾವ್ ಪುತ್ತಿಗೆ, ಮದ್ದಳೆ ರೋಹಿತ್ ಉಚ್ಚಿಲ, ಚಕ್ರತಾಳದಲ್ಲಿ ಅಭಿಜಿತ್ ಬಂಟ್ವಾಳ. ಪ್ರಸ್ತುತಪಡಿಸುವವರು ಸರ್ಕಾರಿ ಪ್ರೌಢಶಾಲೆ ಮುಲ್ಲಕಾಡು. ಇದರ ನಿರ್ದೇಶನವನ್ನ ಯಕ್ಷಗಾನ ಕ್ಷೇತ್ರದ ಮೇರು ಕಲಾವಿದರಾಗಿ ಹಾಗೂ ಯಕ್ಷಧ್ರುವ ಯಕ್ಷ ಶಿಕ್ಷಣದ ಶಿಕ್ಷಕರಾಗಿರತಕ್ಕಂತಹ ಶ್ರೀ ರಾಕೇಶ್ ರೈ ಅಡ್ಕ ಇವರ ನಿರ್ದೇಶನದಲ್ಲಿ ಈ ಕಾರ್ಯಕ್ರಮ ಇದೀಗ ಪ್ರಸ್ತುತಿಗೊಳ್ಳಲಿದೆ. शुक्लांबरधरो विष्णुं शशिवर्णं चतुर्भुजो प्रसन्नवदनं ध्यायेत् सर्वविघ्नोपशान्तये सर्वविघ्नोपशान्तये. ಪಾಲಕಡಲಿನೋಳ್ ಲಕ್ಷ್ಮಿಯ ಕೂಡಿ ಲೀಲೆಯೋ ಲಕ್ಷ್ಮಿಯ ಕೂಡಿ ಲೀಲೆಯೊಳ್ಯೋಚಿಸಿ ಧರೆಗಿಳಿಯುತ್ತ ಋಷಿವರೇ ಭೃಗುವಿನ ಶಾಪಕ್ಕನುಗುಣವಾಗುತ್ತಲಿ ಧರ್ಮವನ್ನುಳಿಸೇ ಶ್ರೀಗರಿ ದಾನವನಿಗೆ ರಕ್ಷೆಯನ್ನು ಕೊಟ್ಟಿದ್ದಾನೆ. ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ
ಮತ್ಸ್ಯನಿಗೆ ಜಲಜರಾಧಮನೆ ನೀನು ಜಲಜರಾಧಮಯ ಪುರವನು ಹಲವರ ಒಂದೆಯ ಉಳಿಸಲಾರೆ ನಿನ್ನ ಯಾರು ನೀನು? ಸಮುದ್ರವನ್ನು ಸೇರಿ ನನಗೆ ದುರಾದಯ ತಿಳಿಸಿದರೆ ಒಳ್ಳೆಯದು, ಇಲ್ಲದಿದ್ದರೆ ನನ್ನ ತಲೆಯನ್ನು ಕಡಿಯುವೆ. ಲೋಕಪಾಲನು ಗರ್ವದಿಗೆ ಮಧ್ರಾಕ್ಷತ್ರಿಯಿಂದಲೇ ಈ ಕಡೆಗೆ ಹೋಯ್ತಂದನು. ನಿನ್ನನ್ನು ಕೊಲ್ಲದೆ ಬಿಡಲಾರೆ. ಬಾ ನೋಡೋಣ. ಮತ್ಸ್ಯಾವತಾರವ ತಾಳಿದ ರಾಮ ವೇದವ ತರುವುದಕ್ಕೆ ಗಿರಿಯ ಬೆನ್ನಲ್ಲಿ ಪುತ್ತ ಕೂರ್ಮನಿಗೆ ಗಿರಿಯ ಬೆನ್ನಲ್ಲಿ ಪುತ್ತ ಕೂರ್ಮನಿಗೆ 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 ಗಿರಿಯ ಬೆನ್ನಲ್ಲಿ ಪುತ್ತ ಕೂರ್ಮನಿಗೆ ಕೂರ್ಮನಾಗಿ ಮಂದರಗಿರಿ ಧರಿಸಿದೆ ವಾರಿದಿ ಮತಿ ಬುದಗೆ ಧರೆಯನ್ನು ಧರಿಸಿದ ವರಗವತಾರಗೆ ಹೊರೆಯನ್ನು ಧರಿಸಿದೆ ವರಗವತಾರಗೆ ವರಗವತಾರಗೆ ನಿಲ್ಲಲವ ಗಾಡ್ ಬಂದಿ ಗಣಿಸದೆ ನಿಲ್ಲಲವ ಗಾಡ್ ಬಂದಿ ಗಣಿಸದೆ
ಭಕ್ಷಿಪ ಮಲ್ಲನೆಂದು ಏನು ಕೂದವೆ ನಟ್ಟಿಸುವ ಕಾಲಕ್ಕೆ ನೀ ಎದುರಾಗಿ ಬಂದೆಯ ನಿನ್ನನ್ನು ತಿಂದು ತೀಗುವೆ ಬಾ ಮುಂದೆ ಬಲ್ಲ ನಿನ್ನನು ಸಾಧು ಸಂಕುಲ ವರ್ತನೆಯಲ್ಲಿ ಬಾಳುವ ಕೊಲ್ಲ ಶಿಕ್ಷಿಸಲು ಅಲ್ಲಿಗೈದೆ. 101ನೇ ಹಂದಿಯನ್ನು ತಿನ್ನಲು ಮುಂದಾದರೆ ನಿನಗೆ ಮರಣ. ಹರಿಯಾದ ನಾನೇ ವರಹ ರೂಪವನ್ನು ಧರಿಸಿ ನಿನ್ನನ್ನು ಕೊಂದು ಭೂದೇವಿಯನ್ನು ನಾನು ರಕ್ಷಿಸುತ್ತೇನೆ. ಬಾ ಮುಂದೆ. ವರಹವತಾರವ ತಾಳಿದ ರಾಮ ದುರುಳನ ವಧಿಸಲಿಗೆ ತರಳನ ಕಾಯ್ದ ಶ್ರೀ ನರಸಿಂಹಗೆ ತರಳನ ಕಾಯ್ದ ಶ್ರೀ ನರಸಿಂಹಗೆ ತರಳನ ಕಾಯ್ದ ಶ್ರೀ ನರಸಿಂಹಗೆ ತರಳನ ಕಾಯ್ದ ಶ್ರೀ ನರಸಿಂಹಗೆ ನರಹರಿಯೋಗಿ ದೈತ್ಯನ ಸೀಳಿದೆ ತರಳನ ಸಲಗಲಿಗೆ ಭೂಮಿಯ ದಾನವ ಬೇಡಿದಗೆ ಭೂಮಿಯ ದಾನವ ಬೇಡಿದಗೆ ದಾನವ ಬೇಡಿದಗೆ ಶರಣರು ಅತಿ ಶ್ರೇಷ್ಠ ನೀನು ಮಹಾಹರುಷ ತಾಳಿ ಕೇಳು ನಾನು ಹೊರೆಯುಳು ಬಲಿ ಚಕ್ರವರ್ತಿ ನಿನಗೆಣೆಗಾಣೆ ಪರಮ ಭಕ್ತನು ಸತ್ಯ ಧರ್ಮವ ವಿರಚಿ ಬರು ಮತ್ಯಾರು ಲೋಕದಿ ಶರಣಳುಳ್ ಅತಿ ಶ್ರೇಷ್ಠ ಓಮನ ವಟುವೆಂದೆನಿಸಿದೆ ಬಲಿ ಚಕ್ರವರ್ತಿ ಮಹಾದೇವ, ನಿನ್ನ ಭಕ್ತಿಯನ್ನು ನಾ ಮೆಚ್ಚಿದೆ. 1ನೇ ಪಾದವನ್ನು ಅಧೋಲೋಕದಲ್ಲಿಟ್ಟೆ, 2ನೇಯ ಪಾದವನ್ನು ಊರ್ಧ್ವಲೋಕದಲ್ಲಿಟ್ಟೆ, 3ನೇಯ ಪಾದವನ್ನು ನಿನ್ನ ಶಿರದ ಮೇಲೆ ಇಟ್ಟು ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ. ವಾಮನ ವಟುವೆಂದೆನಿಸಿದೆ ಸುಮನಸ ಸ್ತೋಮವ ಸಲಹಲಿಕೆ ಆ ಮಹಾಕ್ಷತ್ರಿಯರ ಗೆಲ್ಲಿದವಗೆ ಆ ಮಹಾಕ್ಷತ್ರಿಯರ ಗೆಲ್ಲಿದವಗೆ ಕ್ಷತ್ರಿಯರ ಗೆಲ್ಲಿದವಗೆ ಮದೇನ ವಿಪ್ರ ನೀನು ಮದಿಹೀನೋ
ತೀರಥರೆಲ್ಲರನು ಅದಕ್ಕೆ ಇವನೆಂದಳ ಕೃತಿಯಿಂದ ಸುಧವರ ವಿತ್ತಿಗೇನು ಏನೆಲ್ಲ ಕರ್ತವೀರ್ಯ? ಕೈಯಲ್ಲಿ ದರ್ಬೆಯನ್ನು ಹಿಡಿಯಬೇಕಾದವ ಪರಸ್ವನ್ನು ಹಿಡಿದು ಈ ಕಾರ್ತಿವೀರ್ಯನ ಮುಂದೆ ನಿಂತೆಯ ಈ ಯುದ್ಧ ನಿಮ್ದು ಸಾಧ್ಯವೇನು? ಮನವೆಂದಡೆ ಬರದಿ ಮನೆಗೆ ಎರಡನೇ ಬಗೆ ದ್ರೋಹಿ ನನ್ನ ವೇಣುವನ್ನು ಸೆಳೆದೆಯ ನನ್ನ ಕೊಂದು ಹೊಡೆಯುತ್ತೇನೆ. ರಾಮ, ಆತನ ಹೃದಯದಲ್ಲಿ ಅಮೃತ ಕಲಶವಿದೆ. ಕೊಡಲಿಯ ಹಿಡಿದು ಕ್ಷತ್ರಿಯರೇ ಸವರಿದಿ ವಿಪ್ರರ ಸಲಗಲಿಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ದಶರಥ ಸುತನಿಗೆ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ಸೋಮಶೇಖರ ತನ್ನ ಭಾಮಿಗೆ ಬೀಳಿದ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ರಾಮ ಶರಧಿಗೆ ಸೇತುವೆ ಕಟ್ಟಿದ ರಾಮ ಅರಸಿಯ ತರುವುದಕ್ಕೆ ಭಾಮೆಯರ ರಸ ಗೋಪಾಲ ಕೃಷ್ಣಗಿಗೆ ಭಾಮೆಯರ ರಸ ಗೋಪಾಲ ಕೃಷ್ಣಗೆ ಗೋಪಾಲ ಕೃಷ್ಣಗೆ ಗೋಪಾಲ ಕೃಷ್ಣಗೆ ಭಾಮೆಯರ ರಸ ಗೋಪಾಲ ಕೃಷ್ಣಗೆ ಗೋಪಾಲ ಕೃಷ್ಣಗೆ ಕೃಷ್ಣಗೆ ಗೋವರ್ಧನ ಧರೆ ಗೋಪಕುಮಾರ ಗೋವರ್ಧನ ಧರ ಗೋಪಕುಮಾರ ಗೋಪಿ ಜನನುತ ಮನೋಗರ ಗೋಪಿ ಜನನುತ ಮನೋಗರ ಗೋವಿಂದ ನಂದ ಮುಕುಂದ ಪಾಹಿ ದೇವ ಕೃಷ್ಣಾವತಾರವ ತಾಳಿದೆ ರಂಗ ಸುಮನಸ ಸ್ತೋಮವ ಸಲಗಲಿಗೆ ಬತ್ತಲೆ ನಿಂತಿಗ ಬೌದ್ಧನಿಗೆ
ಸುತ್ತಲೇ ನಿಂತಿಗ ಬೌದ್ಧನಿಗೆ ಬೌದ್ಧನಿಗೆ ಬುದ್ಧಂ ಶರಣಂ ಗಚ್ಛಾಮಿ ಧರ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ. ಉತ್ತಮ ಹಯವೇದ ಕಲ್ಕೆನಿಗೆ ಉತ್ತಮ ಹಯವೇದ ಕಲ್ಕೆನಿಗೆ 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 ಕಲ್ಕೆ ಅವತಾರವ ತಾಳಿದ ರಂಗ ಧರ್ಮವನ್ನು ಧರಿಸಿ ಹತವತಾರದಿ ಭಕ್ತರ ಸಲಗಿದ ಹತ್ತವತಾರದಿ ಭಕ್ತರ ಸಲಗಿದ ಕರ್ತೃ ಶ್ರೀ ಪುರಂದರ ವಿಠಲನಿಗೆ ಹತ್ತವತಾರದಿ ಭಕ್ತರ ಸಲಗಿದ ಕರ್ತೃ ಶ್ರೀ ಪುರಂದರ ವಿಠಲನಿಗೆ ಮಂಗಳೋ ಜಯ ಮಂಗಲೋ ಶುಭ ಮಂಗಲೋ ಮಂಗಲೋ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶೋ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೋ ಯೋಗಿ ಹೃದ್ಯಾನಗಮ್ಯೋ ವಂದೇ ವಿಷ್ಣು ಭವಭಯಗರೋ ಸರ್ವಲೋಕೈಕನಾಥೋ ಸರ್ವಲೋಕೈಕನಾಥೋ ಸರ್ವಲೋಕೈಕನಾಥೋ.